ಕೇಳಿ. ಸಿಂಹಾಸನಕ್ಕೆ ಸುಗ್ರೀವನ ಮುಡಿಯನ್ನು ಚಾಚಿದ್ದಾನೆ. ಶುಭವಾಗಲಿ. ಕರೆಸಿದ ಉದ್ದೇಶವೇನು ಪ್ರಭು? ಅವಸರವಾಗಿ ಪರಿಸಿಕೊಳ್ಬೇಕು ಅಂತಾದ್ರೆ ಉದ್ದೇಶವಿದೆ. ಏನದು? ತಿರುಗಾಟಕ್ಕಾಗಿ ಹೋದಂತಹ ಚಂಡಮುಂಡರು ಕದಂಬಾವನವನ್ನು ಪ್ರವೇಶ ಮಾಡಿದರಂತೆ. ಕಾಂಚನದ ಉಯ್ಯಾಲೆಯಲ್ಲಿ ಕಾಮಿನಿಯೊಬ್ಬಳು ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳಂತೆ. ಅವಳ ಅತಿಶಯವಾದಂತಹ ರೂಪವನ್ನು ನಮ್ಮ ಮುಂದೆ ಬಣ್ಣಿಸಿದಂತಹ ಕಾಲಕ್ಕೆ ಬೇಕು ಅಂತಾಗುತ್ತಾ ಇದೆ ನನಗೆ. ನಿಮಗೂ ಬೇಕು ಅಂತಾಯಿತು. ಅಪಲೆ ಆಗಿರಬೇಕು ಅಂತವಳನ್ನು ಕರೆತಂದು ವರುಷನ ರಾಣಿವಾಸಕ್ಕೆ ಸೇರಿಸಬೇಕೆಂಬಂತಹ ಉದ್ದೇಶವನ್ನು ಹೊಂದಿದ್ದೇನೆ. ಅದಕ್ಕಾಗಿ ನೇರವಾಗಿ ಅಲ್ಲಿವರೆಗೆ ಹೋಗಿ ಅವಳಲ್ಲಿ ಸಂಭಾಷಿಸಿ ನನ್ನ ಗುಣಗಳನ್ನು ಬಣ್ಣಿಸಿ ಅವಳ ಮನ ಒಲಿಯುವಂತೆ ಮಾಡಿ ಕರೆತರಬೇಕು. ಇದು ನನ್ನ ಆಜ್ಞೆ. ಹೊರಟೆ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೆ ಪೊಗುತ ಸೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಸೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದರು ಶಿವ ಶಿವ ಸ್ಮರಣಂಬಿ ಗುರೆ ಬಿರುಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಈಕೆ ಮಾನಿನಿಯೇ ಹಂಬಲಿಸಿದರು ಶಿವ ಶಿವ ಕದಂಬಕಾಂತಾರವನ್ನು ಪ್ರವೇಶಿಸಿದವನು ನಾನು. ಏನಾಶ್ಚರ್ಯವಿದು, ಏನದ್ಭುತವಿದು! ನಿನ್ನೆಯ ತನಕ ಶೋಣಿತದಲ್ಲಿ ಕೇವಲ ಅರಳಿ ನಿಂತದ್ದು ಕೆಂಪು ಬಣ್ಣದ ಹೂಗಳು ಮಾತ್ರ. ಆದರೆ ಬಿರಿದ ಮಂದಾರ ಪುಷ್ಪಗಳನ್ನು ಕಾಣುತ್ತಾ ಇದ್ದೇನಲ್ಲ. ಕೇವಲವಾಗಿದ್ದಂತಹ ಕದಂಬ ಕಾಂತಾರವೊಂದು ಮೆರವ ಕದಂಬ ಕಾಂತಾರವಾಗಿ ಕಾಣಿಸುತ್ತಾ ಇದೆ ಅಂತಾದರೆ ಯಾವುದೋ ಮಹಾಶಕ್ತಿಯ ಆವಿರ್ಭಾವ ಇಲ್ಲಾಗಿದೆ ಎನ್ನುವುದು ಸ್ಪಷ್ಟವೇ ಸರಿ. ವನರಮಣಿಯ ವಿಲಾಸ ಕ್ಷೇತ್ರವನ್ನು ಕಾಣುತ್ತಾ ಇದ್ದೇನೆ. ನಿಬಿಡ ನಿರಂತರ ತರುಚ್ಛಾಯಮಯವಾಗಿ ಅರಳಿ ನಿಂತಹ ಗಿರಿಶಿಖರ ಒಂದು ಕಡೆ, ಅದನ್ನಾವರಿಸಿಕೊಂಡಿರುವಂತಹ ಕಾನನ ರಾಜಿ ನಿಬಿಡ ನಿರಂತರವಾದಂತಹ ಗಿರಿಶಿಖರಗಳನ್ನು ಒಪ್ಪಿಕೊಳ್ಳುತ್ತಾ ಹರಿದು ಹೋಗುತ್ತಿರುವಂತಹ ಹೊಳೆ ತೊರೆಗಳು, ಸಹಸ್ರ ಪಕ್ಷಿಗಳ ವಸಂತ ಗಾನ, ರಂಜಿಸುವ ಪಶ್ಚಿಮಾಂಚಲ ಕಿರಾತಂ ತೊಟ್ಟ ಗುಂಜಾಭರಣವೋ, ಮೇಣ್ ಗಗನಾಂಬುದಿಯ ತಡಿಯ ಮಂಜು ವಿದ್ರಮಲತೆಯು, ಮೇಣ್ ಪರ ದಿಗ್ವಧುವಿನಂಗ ಕುಂಕುಮ ಲೇಪವು, ಅಂಜನೆ ಬೆದ ಸಿಂಧೂರವೋ ಶಿವನ ಕೇಶಂಗಳ ಕೆಂಜಡೆಯೋ, ಸಂಜವೆಣ್ಣುಟ್ಟ ರಕ್ತಾಂಬರವೋ, ಬಗೆ ಬಗೆ ಬಣ್ಣಗಳಿಂದ ಈ ಕದಂಬ ಕಾಂತಾರವು ವರ್ಣಮಯವಾಗಿ ಕಾಣಿಸುತ್ತಾ ಉಂಟು ಎನ್ನುವುದು ನನ್ನ ಅರಿವಿಗೆ ತಿಳಿದು ಬಂತು ಈ ಹೊತ್ತಿಗೆ. ಹೌದು, ಇಂತಹ ಬದಲಾವಣೆಗಳು ಸಾಧಿತವಾಗಬೇಕು ಅಂತಾದರೆ ಯಾವುದೋ ಮಹಾಶಕ್ತಿ ಆಗಮನ ಇಲ್ಲಾಗಿದೆ ಎನ್ನುವುದು ಸ್ಪಷ್ಟವೇ. ಇದನ್ನರಿಯುತ್ತಾ ಮುಂದೆ ಬಂದರೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಒಂದು ಪ್ರದೇಶ ಯಾವುದೋ ದಿವ್ಯ ಪ್ರಕಾಶದಿಂದ ಬೆಳ್ಳಂ ಬೆಳಕಾಗಿದೆ ಎನ್ನುವುದು ಸ್ಪಷ್ಟವೇ ಸರಿ. ಅದನ್ನು ನೋಡ್ತಾ ಇದ್ರೆ ಇನ್ನೇನು ಬೇಕು ನನ್ನ ಕಣ್ಣುಗಳ ನೇತ್ರ ನಿರ್ವಾಣ ಉತ್ಸವಕ್ಕೆ. ಈ ಕ್ಷಣಕ್ಕಾದರೂ ಕೂಡ ಅನಿಮಿಷತ್ವದ ಭಾಗ್ಯ ನನ್ನ ಕಣ್ಣುಗಳಿಗೆ ಒದಗಿ ಬರಬಾರದೆ ಅಂತ ನನ್ನ ಹೃದಯ ಹಂಬಲಿಸುತ್ತಾ ಉಂಟು. ದಿನ ಬೆಳಗುವವನನ್ನು ಸೂರ್ಯನೆಂದು, ರಾತ್ರಿ ಬೆಳಗುವವನನ್ನು ಚಂದ್ರನೆಂದು ಪ್ರಪಂಚ ಗುರುತಿಸಿತ್ತು. ರಾತ್ರಿ ಹಗಲು ದಾನವ ಸಾಮ್ರಾಜ್ಯ ಉತ್ಕರ್ಷಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ದಾನವ ವೀರನಾದಂತಹ ನಮ್ಮ ಶುಂಭನಿಗೆ ಈದುಗೆ ಅರಳಿಸಿಕೊಂಡಂತಹ ಮಂದಮತಿಗೆ ಏನನ್ನು ಹೇಳಲಿ. ಶಿವ ಶಿವ, ನೋವಿನಿಂದ ಬಂದಂತಹ ಉದ್ಗಾರವಿದು.
ಕುಂಕುಮ ಧೂಳಿಯ ದಿಗ್ದಟ ವೇದಿಯ ಓಕುಳಿಯಲ್ಲಿ ಮಿಂದು ಕೋಟಿ ವಿಹಂಗಮಗಳ ರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೂಡಿ ಹೊನ್ನಿನ ಹೊಯ್ನೀರಲ್ಲಿ ಹೊಯ್ದು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಜ್ಞೆ ಹೊಳೆಯನ್ನೇ ಹರಿಸಿ ರವಿ ಇಂದ್ರಾಶೆಯಲ್ಲಿ ಮೂಡಿದಾಗ ಜಡದೊಡಲಲ್ಲಿಯೂ ಭಾವಜ್ವಾಲೆ ಸ್ಪಂದಿಸುವಂತೆ ಸಕಲಾರಾಧನದ ಬೋಧನದ ಅನುಭವರಸ ಪುಣ್ಯಗೊಳ್ಳುವಂತೆ ಶುಕ್ಲ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಶೀಲನಾದಂತಹ ತಂಗದಿರ ತನ್ನ ತಂಪಾದ ಕದಿರುಗಳನ್ನು ಪ್ರಪಂಚದ ವೃಕ್ಷರಾಜಿಯ ಮೇಲೆ ಚೆಲ್ಲಿದಾಗ ಅಲ್ಲಿರುವಂತಹ ಪ್ರತಿಯೊಂದು ಗಿಡಗಳಲ್ಲಿಯೂ ಕೂಡ ಔಷಧೀಯ ತತ್ವ ಬರುತ್ತದಂತೆ ಆತನದ್ದಾದಂತಹ ಔಷಧೀಯ ಗುಣದಿಂದ ಅಂತಹ ಬದಲಾವಣೆಗಳನ್ನು ತನ್ನ ಯೋಗ್ಯತೆಯಿಂದಲೇ ಮಾಡುತ್ತಾ ಇದ್ದಾಳೆ ಅಂತಾದರೆ ಸರ್ವಶಕ್ತಳಿಯವಳು ಸರ್ವಾಂತರ್ಯಾಮಿಯವಳು ಸರ್ವಚೇತನಡಿಯವಳು ಸರ್ವಭೂತಾತ್ಮಗಳಿವಳು ಎನ್ನುವುದು ಅರಿವಿಗೆ ಬರುತ್ತದೆ. ತಿಳಿದು ನೋಡಲಿಕ್ಕೆ ಮಾನಿನಿ ತನ್ನ ಪೌರುಷದ ಬಲದಿಂದ ಲೋಕ ಮೂರನ್ನು ಗೆದ್ದು ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಿಕೊಂಡವ ಶುಂಭಾಕ್ಯ ಅಂದವ ಯಕ್ಕಶ್ಚಿತ್ತೊಬ್ಬ ಮನ್ಮಥನ ಬಾಲಕ್ಕೆ ಸೋಲುತ್ತಾನಂತಂದರೆ ಏನರ್ಥ? ತನ್ನನ್ನು ತಾನವನಿಗೆ ಒಪ್ಪಿಸಿಕೊಂಡಿದ್ದಾನೆ ಎಂದರ್ಥವಲ್ಲವೇ? ಇಲ್ಲದಿದ್ದರೆ ಯಾರು ಧರ್ಮಾತ್ಮನಾಗಿರುತ್ತಾನೋ, ಯಾರು ಸತ್ಯಾತ್ಮನಾಗಿರುತ್ತಾನೋ ಆತನ ಬಾಹುಗಳಲ್ಲಿ ಪುರುಷರೂಪಿಯಾದಂತಹ ಭಗವಂತ ನೆಲೆಗೊಳ್ಳುವುದರಿಂದ ಅದಕ್ಕೆ ಪೌರುಷ ಅಂತ ಹೆಸರಂತೆ. ಪೌರುಷ ಅಂದ್ರೆ ನಿಗ್ರಹತ್ವವೇ ಹೊರತು ಆಕ್ರಮಣ ಅಲ್ಲ ಎನ್ನುವುದನ್ನು ತಿಳಿದುಕೊಂಡಂತಹ ಶುಂಭಾಕ್ಯನಿಗೆ ಈ ಹೊತ್ತಿಗೆ ಅವಳ ಮೇಲೆ ಆಕ್ರಮಣ ಮಾಡುವಂತಹ, ಅವಳ ಮೇಲೆ ಪ್ರಭುತ್ವ ಸ್ಥಾಪಿಸುವಂತಹ ಬುದ್ಧಿಯಾದರೂ ಯಾಕೆ ಬಂತು? ಬೇಕು 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 ಅಂತ ಮುಂದುವರಿದು ಹೊರಟ್ರೆ ಸಿಕ್ಕುವಳೆ ಈಕೆ, ಸಿಕ್ಕುವಳೆದ ನಮಗೆ, ಸಿಕ್ಕುವಳೆದ ನಮಗೆ, ಸಿಕ್ಕಲು ತಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಗುತ್ತ ನಿತ್ಯದಿ ಸಲಹುದಿಹ ಮಾತೆ ತ್ರಿಜಗವನು ಮಕ್ಕಳ ಆಟಿಕೆಯಾಯಿತು ನಮ್ಮದು ರಕ್ತದಾನಯ ಅಡಿ ತಿಂಡಿಗೆ, ಮಕ್ಕಳ ಆಟಿಕೆಯಾಯಿತು ನಮ್ಮದು ರಕ್ತದಾನಯ ಅಡಿ ತಿಂಡಿಗೆ, ಮಿಕ್ಕ ಮಾತೆ ಒಡೆಯನ ಆಜ್ಞೆಯು ನಮಗೆ ಮಾನ್ಯವನ ಬೇಕು 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 ಅಂತ ಹಂಬಲಿಸ ಹೊರಟ್ರೆ ಸಿಕ್ಕುವವಳೆ ಈಕೆ, ಸಿಕ್ಕಿದರೂ ದಕ್ಕುವಳೆ. ಹಾಗಾದರೆ ಅವರನ್ನು ಪಡೆಯಬೇಕಾದಂತಹ ಬಗೆ ಹೇಗೆ ಎನ್ನುವುದು ಶುಂಭಾಕ್ಯನಿಗೆ ತಿಳಿಯದೇ ಹೋಯಿತಲ್ಲ. ತನಗೆ ಬೇಕಾದನ್ನು ಪಡೆದುಕೊಳ್ಳಲು ಲೋಸಕವಾಗಿ ಇದು ತರಕ ಶುಂಭಾಕ್ಯ ಒಪ್ಪಿ ಬಂದಂತಹ ಮಾರ್ಗ ಯಾವುದು ಅದನ್ನು ಬಿಟ್ಟು ಬಲವಂತದ ಮಾರ್ಗವಾಗಿ ಪೌರುಷತ್ವವನ್ನು ಪ್ರತಿಪಾದಿಸುವುದರ ಮೂಲಕವಾಗಿ ಅವಳನ್ನು ಪಡೆಯಬೇಕು ಎನ್ನುವ ಹಾಗೆ ಹಂಬಲಿಸಿದರೆ ಸಿಕ್ಕುವಳೆ ಆಕೆ, ಸಿಕ್ಕಿದರೂ ದಕ್ಕುವಳೆ. ಯಾರ ಭೌತಿಕ ಹಿಡಿತಕ್ಕೂ ಹಿಡಿಯಾಗದಂತಹ ಆಕೆ ಸಿಕ್ಕುತ್ತಾಳೆ ಅಂತ ಹೇಳಿದರೆ ಅದು ಕೇವಲ ಮಾಯಾವಶವರ್ತವಾದಂತಹ ವ್ಯವಹಾರ ಅಲ್ಲದೆ ಮತ್ತೇನು ಹೋಯಿತು. ಹಾಗಾದರೆ ವ್ಯವಹಾರಕ್ಕೆ ಹೆಸರೇನು? ಮಕ್ಕಳಾಟಿಕೆಯಾಗಿ ಹೋಯಿತು. ಕೇವಲ ಒಂದು ಕ್ಷಣಕ್ಕಾಗಿ ಪಡೆದುಕೊಳ್ಳುತ್ತೇನೆ ಎನ್ನುವಂತಹ ದಾವಂತದಿಂದ ಮುಂದುವರಿದಂತಹ ಮಗುವೊಂದು ನನಗಾಗುವುದಿಲ್ಲ ಅಂತ ತಿಳಿದಾಕ್ಷಣ ಅಲ್ಲಿಂದ ಏಟು ತಿಂದು ಹಿಂದೆ ಬರುವಂತೆ ಮಕ್ಕಳಾಟಿಕೆಯಾಗಿ ಹೋಯ್ತಲ್ಲ. ತಾನೇ ಎಷ್ಟು ಬೆಳೆಸಿದಂತಹ ವೃಕ್ಷವೊಂದನ್ನು ತಾನೇ ಕಡಿಯುವಂತಹ ಸ್ಥಿತಿಗೆ ಮುಂದಾಗಿ ಬಿಟ್ಟನಲ್ಲ ಶುಂಭಾಕ್ಯ. ಒಂದು ಮಾತಿದೆ, ಸಾಮುದ್ರೋಹಿ ತರಂಗಹ ನಾ ಸಾಮುದ್ರಹ ತಾರಂಗಹ ಎನ್ನುವ ಹಾಗೆ ಸಮುದ್ರದಿಂದ ಅಲೆಗಳೇ ಹೊರತು ಅಲೆಗಳಿಂದ ಸಮುದ್ರ ಅಲ್ಲವಂತೆ. ಅದನ್ನು ತಿಳಿಯದಾದರೆ ಹೋದನೇ ನಮ್ಮ ಶುಂಭಾಕ್ಯ. ಹೌದು, ನನಗೆ ಚೆನ್ನಾಗಿ ಅರಿವಿಗೆ ಬರುತ್ತಾ ಉಂಟು. ಇವುಗಳೊಡನೆ ಮುಂದಡಿಟ್ಟು ಹೋರಾಟ ಮಾಡಿದೆವು ಅಂತಾದರೆ ಅವಳ ಕತ್ತಿಗೆ ನಮ್ಮ ಕುತ್ತಿಗೆ ಬೀಳುವುದು ಸಹಜ. ಅದಿಷ್ಟು ಅರಿವಿದ್ದೂ ಕೂಡ ಅವಳ ಹತ್ರ ಮಾತನಾಡುವುದು ನಮಗೆ ಅನಿವಾರ್ಯ. ಯಾಕೆ? ಅನ್ನದ ಋಣ. ಶುಂಭನಾಜ್ಞೆ ಅದು ನಮಗದು ಮಾನ್ಯ. ಆದ್ದರಿಂದ ಹೊರಗಿರುವಂತಹ ಈ ಭಾವ ಶುಂಭನ ಅನ್ನದ ಋಣಕ್ಕಾಗಿ ಬಿದ್ದು ಹೋಗಲಿ, ಒಳಗಿರುವಂತಹ ಭಾವ ಅವಳಿಗೆ ಅರ್ಥವಾಗಲಿ ಎನ್ನುವಂತಹ ಭಾವದಿಂದಲೇ ನಮಿಸಿ ನುಡಿಸ್ತೇನೆ. ಅಮ್ಮ ಕರುಹೀರು ಆತನಿಗಿದಿರಿಲ್ಲ ನಾಥನಾಗುವರಂತೆ ನಿನ್ನ ನಾಥನಾಗುವರಂತೆ
ಜಾತಿಗೆ ಮಾತೆಯ ಸ್ಥಾನ ಕೊಡುವವರಲ್ಲಿ ಮಾತೆಯಾಗಿ ನೀನವರನ್ನು ಸಲಹುತ್ತಾ ಇರುವವಳಂತೆ. ಆದ್ದರಿಂದಲೇ ದಂಡದೊಯ್ಯಾಲೆಯಲ್ಲಿ ಬಾಲಮಾರ್ತಾಂಡ ಸಮ ತೇಜಸ್ವಿನಿಯಾಗಿ ವಹಿಸುತ್ತಿರುವಂತಹ ಪುಂಡರೀಕಾಕ್ಷಿ ಸ್ವರೂಪಿಯಾದಂತಹ ನಿನ್ನನ್ನು ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುವುದರ ಮೂಲಕವಾಗಿ ಪ್ರಾರ್ಥನೆ ತಾಯೇ ನನ್ನದು. ಶುಂಭಾಕ್ಕೆ ಕಡಿಸಿಕೊಟ್ಟಂತಹ ನನ್ನ ಹೆಸರು ಸುಗ್ರೀವನೆಂದು ತಾಯೇ. ಇಲ್ಲಿ ನೀನು ಕುಳಿತಿರ್ಪ ಯಾಕೆ ಎನ್ನುವುದೇ ನನ್ನ ಅರಿವಿಗೆ ಬರುತ್ತಾ ಇಲ್ಲ. ತನ್ನ ಕರ್ತೃತ್ವ ಶಕ್ತಿಯಿಂದಲೇ ಜಾತಿ ವೈರಗಳನ್ನೆಲ್ಲ ಮರೆತು ವ್ಯವಹರಿಸುತ್ತಿರುವಂತಹ ಪ್ರಾಣಿ ಸಂಕುಲಗಳನ್ನು ಕಾಣುತ್ತಾ ಇದ್ದೇನೆ ತಾಯೇ. ಇಷ್ಟೊಂದು ಬದಲಾವಣೆಗಳನ್ನು ಮಾಡುವಂತಹ ಸಾಮರ್ಥ್ಯ ನಿನಗೆ ಉಂಟು ಅಂತಾದರೆ ಅದನ್ನು ಕೇವಲ ಈ ಪ್ರದೇಶಕ್ಕೆ ಮಾತ್ರ ಯಾಕೆ ಸೀಮಿತಗೊಳಿಸಿದೆ ತಾಯಿ? ಅದನ್ನು ಶಾಣಿತದ ಸಿಂಹಾಸನ ತನಕ ವಿಸ್ತರಿಸಬೇಕು ಎನ್ನುವಂತಹ ಮಹದುದ್ದೇಶದಿಂದಲೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಲೋಕ 3ರಲ್ಲಿ ತನ್ನ ಶೂರತ್ವದಿಂದಲೇ ಪ್ರಖ್ಯಾತಿಯನ್ನು ಗಳಿಸಿದವ ಶುಂಭಾಗ್ಯ. ಅಂತಹ ಆತ ನನ್ನನ್ನು ಕಳಿಸಿಕೊಟ್ಟು ಹೇಳಿದ ಮಾತೊಂದು ತಾಯಿ, ನಾಥನವನು ನಿನ್ನ ನಾಥನಾಗುವನಂತೆ. ಆದ್ದರಿಂದ ನನ್ನ ಮಾತುಗಳನ್ನು ಲಾಲಿಸಿ ಕೇಳಬೇಕು ಎನ್ನುವಂತಹ ಭಾವದಿಂದಲೇ ಇದೋ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸಿದ್ದೇನೆ. ನಿನ್ನ ಪಾದಮೂಲದಲ್ಲಿ ಪ್ರಾರ್ಥನೆ ಇಷ್ಟೇ ತಾಯಿ. ಅಮ್ಮ, ಕದಂಬ ಕಾಂತಾರವಾಸ ಪ್ರಿಯ ಎನ್ನುವಂತಹ ನುತಿಯಿಂದ ನಿನ್ನನ್ನು ಸ್ತುತಿಸುವುದಕ್ಕೆ ಮೊದಲುಗೊಂಡವನು ನಾವು. ಸುಧಾ ಸಮುದ್ರಾಂತ ಹೃದ್ಯನ್ಮ ನಿರ್ದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾಕಲ್ಪ ಕಾದಂಬ ಕಾಂತಾರವಾಸ ಪ್ರಿಯ ವಲ್ಲಕೀವಾದನ ಪ್ರಕ್ರಿಯಾ ಲೋಲತಾ ಲೀಲತಾ ಬದ್ಧ ತಾಟಂಕ ಭೂಷ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವ ದೇವೇಶ ದೈತ್ಯೇಶ ಲಕ್ಷ್ಮೀಶ ಯೋಗೀಶ ವಾಗೀಶ ಕೋಣೇಶ ವಾಯುವಗ್ನಿ ಕೋಟೀರ ಮಾಣಿಕ್ಯ ಸಂಘೇಶ ಬಾಲ ತಪೋಧಾಮ ಪಾಲಾಕ್ಷ ತಾರುಣ್ಯ ಲಕ್ಷ್ಮೀಂದ್ರ ಹೇಳ್ತಾಗ್ರಿಯೇ ಪದ್ಮಯೇ ಅಧ್ವಯೇ ತುರುಜಿನವರತ್ನ ಪೀಡಸ್ಥಿತೆ ಸುಸ್ಥಿತೆ ರತ್ನ ಪದ್ಮಾಸನೆ ರತ್ನ ಸಿಂಹಾಸನೆ ಶಂಕದ್ವಯೋಪಾಶ್ರಿತೆ ವಿಶ್ರುತೆ ಸರ್ವ ಮಂತ್ರಾತ್ಮಿಕೆ ಸರ್ವ ದಿವ್ಯಾತ್ಮಿಕೆ ಸರ್ವ ಹಸ್ತಾತ್ಮಿಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ನಾದಾತ್ಮಿಕೆ ಸರ್ವ ಸರ್ವಾತ್ಮಿಕೆ ಪಾಹಿ ಮಾಂ ತುಭ್ಯಂ ಪಾಹಿ ಮಾಂ. ಈತ ನಲಿದರೆ ಎನ್ನ ವಾರ್ತೆಯ ದೂತ ಶುಂಭಾಸುರಗೆ ಬೇಡುವ ದೂತರಿಲ್ಲೆಂದೆಂದು ಎಬ್ಬಿದರಾದರನು. ಹಾಡಾಗಿ ಬಂದು ಆಡಿದಂತಹ ಮಾತುಗಳನ್ನೆಲ್ಲ ಕೇಳುತ್ತಿದ್ದೇ ತಡ ನನ್ನಡಿಕೆಯಂತೆ ಎಲ್ಲವೂ ನಡೆಯುತ್ತಿದೆ ಎನ್ನುವುದನ್ನೇ ಯೋಚಿಸುತ್ತಿರುವಾಗ ಅಂತರಂಗಿದ ಇಂದಲೇ ಹೊರೊಮ್ಮಿ ಅಲೆ ಅಲೆಯಾಗಿಯೇ ಬಂದ ನಗುವಿನ ಖಾತದಿಂದ ಸುಗ್ರೀವನದ ತೆರೆಯಲ್ಲಿ ಒಣಗಿದ್ದಾನೆ. ಈತನಳಿದ ಅಂತಾದರೆ ಎಲ್ಲ ವಾರ್ತೆಯನ್ನು ಧೂರ್ತ ಶುಂಭನಿಗೆ ಹೋರಿಯಾರು. ಆದ್ದರಿಂದಲೇ ಕಿರುನಗೆಯನ್ನು ಬೀರಿ ಎಬ್ಬಿಸ್ತೇನೆ. ಅಮ್ಮ, ಖತಿಯಗೊಳ್ಳದಿರೆ ಸದಹೋ ಖತಿಯಗೊಳ್ಳದಿರೆ ಸದಹೋ ಶುಂಭಾಗ್ಯದ ಮನದಂತೆ ಬಿದ್ದ ಗೈದೆ ಮತಿಶೂದ್ರನ ಮಮಯ ಧೃತಿಯಲ್ಲಿ ನರಿವೆ ಫಲಪದಿಗೆ ನಾಟ್ಯೋ ಎನಗರು ಫಲಪದಿಗೆ ನಾಟ್ಯೋ ಎನಗರು. ಅಮ್ಮ, ಭೀತನಾದೆ ತಾಯೇ, ಭೀತನಾದೆ ನಾನು. ಸಹಸ್ರ ರತಿ ಸೌಂದರ್ಯ ಶರೀರವುಳ್ಳವಳು ನೀನು, ಭಾವನಾ ಮಾತ್ರ ಸಂತುಷ್ಟ ಹೃದಯವುಳ್ಳವಳು ನೀನು ಎನ್ನುವಂತಹ ಭಾವದಿಂದಲೇ ನಿನ್ನನ್ನು ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮಸಿಂಹಾಸನೇಶ್ವರಿ ಅಂತ ಕರೆದೆ. ಎಲ್ಲ ಕಡೆಯಲ್ಲಿ ವಾಸಿಸಬಲ್ಲಂತಹ ಸಾಮರ್ಥ್ಯವುಳ್ಳವಳು ನೀನು ಎನ್ನುವಂತಹ ಭಾವದಿಂದಲೇ ಇದಗ್ರಕುಂಡ ಸಂಭೂತೆ ಎನ್ನುವ ಹಾಗೆ ನಿನ್ನನ್ನು ಕೊಂಡಾಡಿದೆ ತಾಯಿ. ಯಾವ ಕ್ಷಣದಲ್ಲಿ ನಾನು ಬಿದ್ದೇನೋ ಸರ್ವಮಂಗಲೆ ಆಗಿದ್ದಂತಹ ಸರ್ವಾಲಂಕೃತೆ ಆಗಿದ್ದಂತಹ ನಿನ್ನ ಬೇರೆ 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 ರೂಪಗಳನ್ನು ಕಂಡವನಿದ್ದೇನೆ. ನಾಲಿಗೆಯನ್ನು ಹೊರಚಾಚಿ ರಕ್ತ ಕಾರುವ ಹಾಗೆ ಮೇಲೆ ಕಂಡೆ. ಕಣ್ಣುಗಳಲ್ಲಿ ಬೆಂಕಿಯನ್ನು ಸೂಸುತ್ತಂತಹ ರೌದ್ರ ರೂಪವನ್ನು ಕಂಡೆ. ಈ ಬಗೆ ಬಗೆಯ ವಿಭಿನ್ನ ರೂಪಗಳು ಯಾಕೆ ತಾಯಿ? ಅಮ್ಮ, ಶುಂಭನಾಜ್ಞೆಯನ್ನು ಪಡೆದಂತಹ ನನಗೆ ದಳಪತಿಗೆ ಹೇಳುವುದಕ್ಕೆ ಉತ್ತರವೊಂದು ಬೇಕು ತಾಯಿ. ಅದನ್ನು ಅರುಹಿದೆ ಅಂತಾದರೆ ರಾಕ್ಷಸ ದೂತನಾಗಿ ಬಂದಂತಹ ನಾನು ದೇವಿ ದೂತನಾಗಿ ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ ತಾಯಿ. ಈ ವಿಧ ಯಾಕೆ ಬಂತು ಅಮಾತ್ಯವನ್ನು
ಹೆದರಿಸಬೇಕು ಅನ್ನುವಂತ ಉದ್ದೇಶವನ್ನಿರಿಸಿಕೊಂಡವನು ನಾನೇನೂ ಅಲ್ಲ. ಏನೋ ನಿನ್ನ ನಗು ಹೊಮ್ಮಿತು, ಅದರ ಘಾತಕ್ಕೊಳಗಾದಂತಹ ನೀನು ಕೆಳಗೆ ಬಿದ್ದೆ, ಮತ್ತೆ ಪುನರುಜ್ಜೀವನಗೊಂಡೆ ನೀನು. ಶುಂಭಾಕ್ಯನ ಕುರಿತಾಗಿ ವಿಸ್ತಾರವಾಗಿ ನೀನು ಅನುಭವಕ್ಕಾಗಿಯೇ ಬಂದವನು. ಯಾಕಯ್ಯ ನನ್ನಲ್ಲಿ ಬಂದು ಹೇಳಲಾಗಿದೆ? ಅಧಿಕ ಶುಂಭಾಕ್ಯ ಎನ್ನುವಂತಹ ವಿಷಯವನ್ನು ಅರಿತೇ ಬಂದವಳು ನಾನು. ಅವನೇನು, ಅವನ ಹಿನ್ನೆಲೆಯಲ್ಲಿ ಏನೆಲ್ಲ ಬಲಗಳುಂಟು ಎನ್ನುವುದನ್ನೆಲ್ಲ ತಿಳಿದು ಬಂದ ನನ್ನಲ್ಲಿ ಮತ್ತೆ ನೀನು ಅವನ ವಿಷಯವನ್ನು ಹೇಳುವುದಕ್ಕಾದರೂ ಏನು? ಹಾಗೆಂದು ನಿನಗೆ ಉತ್ತರ ಬೇಕಾಗ್ತದೆ. ಹೌದಮ್ಮ. ಏನನ್ನೆಲ್ಲ ನೀನಿನ್ನು ಕಂಡೆ ಅದೆಲ್ಲವನ್ನು ಹೋಗಿ ನಿನ್ನ ಶುಂಭನಲ್ಲಿ ಅರುಹು. ಪರಿಸರದಲ್ಲಿರುವ ಸಕಲವೂ ಕೂಡ ನನ್ನ ಇಚ್ಛೆಗನುಗುಣವಾಗಿ ಪರಿವರ್ತನೆಯನ್ನು ಹೊಂದಿದೆ. ಅಂದ್ರೆ ಪರಿವರ್ತನಾಶೀಲವಾದನ್ನು ಪರಿವರ್ತಿಸಬಲ್ಲವಳು ನಾನು ಎನ್ನುವುದೇ ಅದರ ಅರ್ಥ. ಬದಲಾವಣೆಯಾಗುವಂತಹ ಮನಸ್ಸು ನಿನ್ನೊಡೆಯ ಶುಂಭನಿಗಿದ್ರೆ ಅವನನ್ನೂ ಬೇಕಿದ್ರೆ ಬದಲಿಸಿ. ಅಲ್ಲಿ ಬಂದಲ್ಲ, ಇಲ್ಲಿ ಬಂದಾಗಬೇಕು. ವರಿಸುವ ವಿಷಯಕ್ಕಾಗಿ ನಿರ್ಣಯವನ್ನು ಕೈಗೊಂಡವಳು ನಾನು. ಮೊದಲೇ ಪ್ರತಿಜ್ಞಾಬದ್ಧಳಾಗಿದ್ದೇನೆ. ಯಾವನು ನನ್ನಲ್ಲಿ ಯುದ್ಧವನ್ನಲ್ಲಿ ಜಯಿಸಿ ಯಾವನು ನನ್ನ ದರ್ಪವನ್ನು ಹರಿಸುವನು ಅಂತ ಪ್ರತಿಫಲನನ್ನು ಮಾತ್ರ ನಾನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಇದನ್ನೇ ಹೋಗಿ ನಿನ್ನ ಒಡೆಯ ಶುಂಭನಲ್ಲಿ ಹೇಳು. ನಡೆ. ಹೊರಡೆ ತಾಯೇ, ಹೊರಡೆ ಮಹಾರಾಜ. ನಿನ್ನ ಹಿಂದಿನಿಂದ ನೋಡುವುದು ನಾನು ಬಂದವಳು ಅಂತ ಕಾಮಿನಿ. ನನ್ನ ಹಿಂದಿನಿಂದ ಇನ್ನಾರು ಹೋಗಕೂಡದು ಎನ್ನುವುದಕ್ಕೆ ವೈಭವದಿಂದ ಕರೆತರಬೇಕು ಅಂತ ಹೇಳಿದಳು. ಹಾಗೆ ಇಲ್ಲ ಇಲ್ಲ. ಅದೇ ಸ್ವಾಮಿ ಪರಾಕು ಬೇಡ, ತಾರದಿರು ಕೇಡ. ಯಾವುದ ಉದ್ದೇಶದಕ್ಕಾಗಿ ಭವ್ಯವಾದಂತಹ ಸಾಮ್ರಾಜ್ಯವನ್ನು ನೀನು ಕಟ್ಟಿದೆಯೋ ಆ ಸಾಮ್ರಾಜ್ಯವನ್ನು ನೀವೇ ತುಂಡರಿಸುವಂತಹ ಮನವನ್ನು ನೀವು ಮಾಡಕೂಡದು ಎನ್ನುವ ಹಾಗೆ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಕಟ್ಟಿದ ಹಾಲು ಮುರಿಯುವುದಕ್ಕೆ ಮನಸ್ಸು ಮಾಡ್ತೇನೆ. ನಿಮ್ಮ ವ್ಯವಹಾರ ಹಾಗಾಗಿ ಹೋಯಿತು. ಏನಾಗಿದೆ? ಹೋದಂತಹ ನಾನು ಕದಂಬ ಕಾಂತಾರವನ್ನು ಪ್ರವೇಶಿಸಿದೆ. ಅಲ್ಲಿರುವಂತಹ ವಿಶೇಷಗಳನ್ನೆಲ್ಲ ಗಮನಿಸುತ್ತಾ ಆ ವಿಶೇಷಕ್ಕೆ ಕಾರಣಗಳು ಯಾರು ಎನ್ನುವುದನ್ನು ಗ್ರಹಿಸುತ್ತಾ ಮುಂದೆ ಹೋದರೆ ಚಂಡಮುಂಡರಾಡಿದಂತಹ ಅಷ್ಟೂ ಮಾತುಗಳು ಸತ್ಯವಾಗಿರುವಂತೆ ಸಹಸ್ರ ಕೋಟಿ ದೀಪ್ತದಿಂದ ತೇಜಿಸುವಂತಹ ಹೆಣ್ಣೋರ್ವಳನ್ನು ಕಂಡೆ. ಅವಳಲ್ಲಿ ನೀವು ಅನ್ನದಂದ ನರುಹಿದರೆ ನಗುವೊಂದನ್ನು ಹೊರಚೆಲ್ಲಿದಳು ಸಂತೋಷದಿಂದ. ಆ ನಗುವೊಂದನ್ನು ಹೊರಚೆಲ್ಲಿದ್ದು ಮಾತ್ರವೇ ಗೊತ್ತು. ಸಮ್ಮತಿಯೂ ಹಾಗೆ. ದರೆಗೆರುವುದೇ ನಾನು. ನೀನು ಹೌದು, ಹುರುಳಿದಿ ಮೃತಪಟ್ಟೆ ನಾನು. ಸತ್ತವ ಎದ್ದು ಬಂದದ ಹೇಗ? ಅವಳ ಕಾರುಣ್ಯದಿಂದ ಕರುಣರಸವು ಬೀರಿ ಚೇತನವಗೊಳಿಸುತ್ತೆ. ಕರುಣರಸವು ಬೀರಿ ಚೇತನವಗೊಳಿಸುತ್ತ ಅರುಹಿದಳು ಎಂದೊಡನೆ ಹೊಯ್ದಾಡಿ ಗೆದ್ದವನೇ ವರಿಸುವೆನು ಶುಂಭಾನಿ ಶುಂಭರಂತಿರಲಿ ಶಂಭುವೆ ಬರಲಿ ಒಲಿಯಲೆನುತ ಮರಳಿಸಿದಳತಿ ಭಯಂಕರವಾಗಿರುವವಳ ಪರಿಗಿಸಲಿ ಕೊಮ್ಮೊಮ್ಮೆ ಒಂದೊಂದು ತೆರದಿ ಗೋಚರಿಸುವಳು. ಅರೆಗಳಿಗೆ ಒಮ್ಮೊಮ್ಮೆ ಒಂದೊಂದು ರೂಪಿನಲ್ಲಿ ಗೋಚರಿಸುವಳು. ಕೈ ತುಳುಕಿದರೆ ಕುಲವ ಸುಟ್ಟಪಡು ತೊರೆದಾಕೆಯ ಮಾಡುವನೆಂದ. ದೃಷ್ಟಿಯನ್ನು ನನ್ನ ಮೇಲೆ ಬೀರುವುದರ ಮೂಲಕವಾಗಿ ನಾನು ಮತ್ತೆ ಎದ್ದು ನಿಲ್ಲುವ ಹಾಗೆ ಮಾಡಿದಳು. ಬಗೆ ಬಗೆಯ ರೂಪದಿಂದ ನನ್ನೆದುರಿಗೆ ಕಾಣಿಸಿಕೊಂಡು ತಾನೇನು ಎನ್ನುವುದನ್ನು ತೋರಿಸಿಕೊಟ್ಟಳು. ಪ್ರಭು, ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ. ಏನದು? ಜಾತವೇದಸೆ ಎನ್ನುವ ಹಾಗೆ ಅವಳನ್ನು ಕರೆಯುತ್ತಾಳೆ. ವೇದವೇ ಅವಳಿಂದ
ಹುಟ್ಟಲ್ಪಟ್ಟಿದೆ. ಹಾ. ಯಾವುದನ್ನು ನಾವು ಪರಮ ಸತ್ಯ ಎನ್ನುವ ಹಾಗೆ ಕೊಂಡಾಡುತ್ತಾವೆಯೋ ಹಾ. ಅಂತಹ ವೇದವೇ ಅವಳಿಂದ ಹುಟ್ಟಿದೆ ಅಂತಾದರೆ ಹಾ. ಅದನ್ನು ದೃಢೀಕರಿಸುವುದಕ್ಕೆ ಬೇಕಾಗಿ ಅವಳು ಜನ್ಮವೆತ್ತಿದ್ದಾಳೆ, ಅವಳ ಅವತಾರ ಆಗಿದೆ ಎನ್ನುವುದು ಸ್ಪಷ್ಟವೇ ತಾನೆ. ಪ್ರಭು, ಹಾ. ಒಂದು ಮಾತಿದೆ. ಏನು? ನೀವೇ ಹುಟ್ಟು ಹಾಕಿದಂತಹ ಈ ಭವ್ಯ ಸಾಮ್ರಾಜ್ಯವೇನುಂಟು ಹಾ. ಅದನ್ನು ಮುಂದ್ಕೊಂಡು ಒಯ್ಯಲಿ ನಿಮ್ಮದೇ ಹೊಣೆಗಾರಿಕೆ ಬೇಕು ಎನ್ನುವ ಹಾಗೆ ಹಾ. ಇದು ತನಕ ಹಂಬಲಿಸಿ ಬಂದವರು ನಾವು. ಹಾ. ಅದಕ್ಕೆ ಯಾವುದೇ ರೀತಿಯಾದಂತಹ ಚ್ಯುತಿಯಾಗಕೂಡದು. ಹಾ. ನನ್ನ ಮಾತನ್ನು ಕೇಳಿದ ಮರುಕ್ಷಣದಲ್ಲಿ ಶುಂಭನೇ ಆಗಲಿ ನಿಶುಂಭನೇ ಆಗಲಿ ಹಾ. ಪರಾಕ್ರಮದ ಪರದೈವ್ಯವೆನಿಸಿದಂತಹ ಪೌರುಷ ಪ್ರದೀಪ್ತಿಯನ್ನು ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟೀಕರಿಸುವಂತಹ ಹಾ. ಪರಮೇಶನ ಎದುರಿಗೆ ಬಂದರೂ ಕೂಡ ಹಾ. ನನ್ನನ್ನು ಹೋರಾಟ ಮಾಡುವುದರ ಮೂಲಕವಾಗಿ ಯಾರು ನನ್ನ ದರ್ಪವನ್ನು ಹರಿಸ್ತಾರೋ ಅವರಿಂದ ಮಾತ್ರವೇ ಗೆಲುವು ಸಾಧ್ಯ ಅಂತ ಹೇಳಿದರು. ಹಾ. ನಿಮ್ಮಲ್ಲೊಂದು ಪ್ರಾರ್ಥನೆ ಉಂಟು. ಏನು? ಅತಿ ಸುಲಭವಾದಂತಹ ಮಾರ್ಗದಿಂದ ಅವಳನ್ನು ಒಳಿಸಿಕೊಳ್ಳಬಹುದು. ಹಾ. ಕೈಗಳನ್ನು ಜೋಡಿಸಿ ಹಾ. ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತು ಹಾ. ಸ್ವಸ್ಥೈ ಸ್ಮೃತ ಮತಿ ಮತೀವ ಶುಭಂ ದದಾಸಿ ಹಾ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತುದನ್ಯ ಹಾ. ಸರ್ವೋಪಕಾರ ಕರಣಾಯ ಸದಾರ್ಥ ಚಿತ್ತ ಎನ್ನುವ ಹಾಗೆ ಕೊಡಮಡಿ ಎಲ್ಲ ಒಂದೊಂದು ಸಿದ್ಧವಾಯಿತು. ಏನು ವಯೋವೃದ್ಧನಾದಂತ ನಿನ್ನ ತಲೆ ಪೂರ್ಣ ಕೆಟ್ಟಿದೆ. ಇಲ್ಲ ಪ್ರಭು, ಸತ್ತಿದ್ದೇನೆ, ಎದ್ದು ಬಂದಿದ್ದೇನೆ, ನೇನು ಪಿಶಾಚಿಯಾದೆನು. ಅವಳು ಹೇಳಿದ- ನಿನ್ನ ಮಾತಿಗೆ ಧಿಕ್ಕಾರ. ಮನೆ ಒಳಗೆ, ಮನೆ ಒಳಗೆ. ಈ ಕಾಲಕ್ಕೆ ಧೂಮ್ರಾಕ್ಷರನ್ನು ಸುಟ್ಟು ರಹಿದ್ದಾಳೆ. ಅವಕಾಶ ಬೇಡ. ಅವಳ ತುರುಬಿಗೆ ಕೈಯಕ್ಕೆ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಮುರಿದೆಯಾ? ನಿನ್ನ ಕತ್ತಿ ಕಾಳಗ ಏನೆಂಬುದಾಗಿ ನಾವು ಯಾರೆಂಬ ತೋರಿಸಿಕೊಡ್ಬೇಕು. ಬಾ. ಹೋರಾಟವನ್ನು ನಡೆಸಿದರೂ ಕೂಡ ಸೇವೆ ತಲೆದೋರುತ್ತಿಲ್ಲ. ಇವರನ್ನು ವರ್ಧಿಸುವುದಕ್ಕಾಗಿ ಈ ಕ್ಷಣವೇ ಮಹಾಕಾಳಿ ಆಗ್ತದೆ.
ಕಾರ್ತಿಕ ಜಯ ಕನ್ನಯ ಮೂಲ ರೂಪಿಣಿ ವಿಶ್ವವಂತಿತೆ ಪಾಲಿಸನ್ನು ಪೂಜೆ ಗುಪ್ತಿರನಾದ ನಿರ್ಜನರು ಜಯ 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 ಓ ಚಂಡಮುಂಡಂತಕ್ಕೆ ಜಯ 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 ಮಹಾಕಾಳಿ ಚಂಡಮುಂಡನ ಶಿರಸ್ಸನ್ನು ಖಂಡಿಸುವ ಮೂಲಕವಾಗಿ ಚಾಮುಂಡೇಶ್ವರಿ ಎನ್ನಿಸಿಕೊಂಡವಳು ನೀನು. ಅಂತೆಯೇ ಲೋಕದಿಂದ ಪೂಜೆಯನ್ನು ಕೈಗೊಳ್ಳು, ಅದೃಶ್ಯಳಾಗಿರು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.